ಮೈಸೂರು ಇಂಡಸ್ಟ್ರೀಸ್ ಸಂಸ್ಥೆಯ ಲಾಭದ ಹಣ ತಮ್ಮ ಕ್ಷೇತ್ರಕ್ಕೂ ತಂದು ಅಭಿವೃದ್ಧಿಗೆ ಬಳಸಲು ಸಾಧ್ಯ ಎಂದು ತೋರಿಸಿರುವ ಜೊತೆಗೆ ತಾನು ಕಲಿತ ಎಲ್ಲ ಶಾಲೆಗಳು ಸೇವಾಶ್ರಮಕ್ಕೆ ನೀಡುವ ಮೂಲಕ ಅಧ್ಯಕ್ಷ ಸಂತೋಷ್ ಕುಮಾರ್ ಸಾಮಾಜಿಕ ಬದ್ಧತೆಯನ್ನ ತೋರ್ಪಡಿಸಿದ್ದಾರೆ ಎಂದು ಆಮೆಂಬಳ ಸೇವಾ ಸಹಕಾರಿ ಬ್ಯಾಂಕ್ನ ಅಧ್ಯಕ್ಷ ಟಿಜೆ ರಾಜರಾಮ್ ಭಟ್ ಅಭಿಪ್ರಾಯಪಟ್ಟರು. ಬೊಳ್ಳಿಯರ್ ಅಮರದೀಪ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕರ್ನಾಟಕ ಸರ್ಕಾರದ ಮೈಸೂರು ಎಲೆಕ್ಟ್ರಿಕಲ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ಸಿಆರ್ಎಸ್ ನಿಧಿಯಿಂದ ಬಿಡುಗಡೆಗೊಳಿಸಲಾದ 25 ಲಕ್ಷ ರೂಪಾಯಿ ಅನುದಾನ ಮಂಗಳೂರು ಕ್ಷೇತ್ರದ 12 ಶಾಲೆಗಳು ಮತ್ತು 2 ಸೇವಾಶ್ರಮಗಳಿಗೆ ಹಸ್ತಾಂತರಿಸಿ ಮಾತನಾಡಿದರು. ಒಬ್ಬ ವ್ಯಕ್ತಿಯಾಗಿ ಒಬ್ಬ ಸಂಸ್ಥೆ ಸಾಮಾನ್ಯ ಜವಾಬ್ದಾರಿ ನಡೆಸಿಕೊಳ್ಳುವುದು ನಮ್ಮ ಧರ್ಮ. ತೋಟ ಎಣ್ಣೆ ಯಾರು ಹೆಂಚೆ ಮಾಡಲಾಗ ಕೈ ಬಿಸಿ ಮಾಡಿದ್ರೆ ಕೈ ತುಂಡಾಗ್ತದೆ. ಅದು 8 ಫೀಟ್ ಆಗೋದಲ್ಲಿ ಅಡಿಗೆ ಮರಗಳು ಕೈ ತುಂಡಾಗ್ತದೆ. ಇಲ್ಲಿ ಎಣ್ಣೆ ಹೆಂಚೆ ಮಾಡೋದು ಕೆಲಸ ಮಾಡಿದ್ರೆ ಮನೆ ಉಳಿದೋಗ್ತದೆ. ಇಲ್ಲಿ ಎಣ್ಣೆ ಬೋಟ್ ಲೆಕ್ಕ ಅಡಿಕೆ ಕೆಲಸ ಆಚೆ ಮಾಡಿದ್ರೆ ಆಗೋದಿಲ್ಲ. ಒಂದು ಮನೆಯಲ್ಲಿ ಗುಡಿಸೋಕೆ ನೀತಿ ನಿಯಮ ಇದೆ, ಅದರ ಬಗ್ಗೆ ಕೆಲಸ ಮಾಡಿ ಜೋಕ್ ಎಣ್ಣೆ ಬೋಟ್ ಅಡಿಗೆ ಮತ್ತು ಮಾಡಬೇಕು. ತಾಯಿ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ, ಅಡಿಗೆ ಮಾಡಿರೋದು ಮಕ್ಕಳಿಗೆ ಶುಚಿರ್ಜ ಊಟವನ್ನೇ ತಾಯಿ ಮಾಡಿ ಹಾಕಬೇಕು. ಅದು ಬದ್ಧತೆ. ಹಾಗೆ ಸಾಮಾಜಿಕ ಬದ್ಧತೆ ಏನು? ಒಬ್ಬ ವ್ಯಕ್ತಿ ಸಂವಿಧಾನಾತ್ಮಕ ತನಗೆ ಸಿಕ್ಕಿದ ಹಕ್ಕುಗಳನ್ನು ಚಲಾಯಿಸುವುದಕ್ಕೆ, ಸಂವಿಧಾನಬದ್ಧವಾಗಿ ಅದಕ್ಕೆ ಸಿಕ್ಕಿದಂಥ ಕರ್ತವ್ಯಗಳನ್ನು ನಿರ್ವಹಣೆ ಮಾಡುವುದಕ್ಕೆ, ನಿರ್ಭೀಡೆಯಿಂದ ಆ ಸಮಾಜದಲ್ಲಿ ಬದುಕಲು ಸಾಧ್ಯ ಆದರೆ ಆಗ ಸಾಮಾಜಿಕ ಬದ್ಧತೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅವರಿಂದ ಒಳ್ಳೆಯ ಸಂಗತಿಗಳನ್ನು ಸಮಾಜ ಎಕ್ಸ್ಪೆಕ್ಟ್ ಮಾಡ್ಬೋದು, ನಿರೀಕ್ಷೆ ಮಾಡ್ಬೋದು. ಬಿಜೆಪಿ ಜಿಲ್ಲಾಧ್ಯಕ್ಷ ಸುದರ್ಶನ್ ಮೂಡಬಿದ್ರಿ ಅವರು ಮಾತನಾಡಿ, ಇದುವರೆಗೆ ಎಂಇಎಲ್ ಮತ್ತು ಕಿಯೋನಿಕ್ಸ್ ಸಂಸ್ಥೆಗೆ ಶಾಸಕರೇ ಅಧ್ಯಕ್ಷರಾಗುತ್ತಿದ್ದಾರೆ. ಬಿಜೆಪಿ ಆಡಳಿತ ಪ್ರಥಮ ಬಾರಿಗೆ ಪಕ್ಷದ ಕಾರ್ಯಕರ್ತರಿಗೆ ನೀಡಿದೆ ಎಂದು ಹೇಳಿದರು. ಅದಕ್ಕೆ ಪೂರಕವಾಗಿ ಇವತ್ತು ಸಂತೋಷ್ ರೈ ಅವರು ತಾನು ಅಧ್ಯಕ್ಷನಾಗಿರುವಂತಹ ಸಂಸ್ಥೆಯಿಂದ ಈ ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆ ಆಗಬೇಕು ಎನ್ನುವ ಚಿಂತನೆಯಿಂದ ಇವತ್ತು ತನ್ನನ್ನು ಬೆಳೆಸಿದಂತಹ ಈ ಒಂದು ಗ್ರಾಮಕ್ಕೆ, ಈ ಒಂದು ಪ್ರದೇಶಕ್ಕೆ ಸುಮಾರು 25 ಲಕ್ಷ ರೂಪಾಯಿಯ ಒಂದು ವಿಶೇಷ ಯೋಜನೆಯನ್ನು ತಂದಿದ್ದಾರೆ. ಅದಕ್ಕೋಸ್ಕರ ಅವರು ಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ನಿಮಗೆಲ್ಲ ಆಶ್ಚರ್ಯ ಆಗಬಹುದು, ನಮ್ಮ ಕರ್ನಾಟಕದಲ್ಲಿರುವಂಥ 2 ಸಂಸ್ಥೆ, ಈ 2 ಸಂಸ್ಥೆಯ ಪರಿಚಯ ಯಾರಿಗೂ ಇರಲಿಲ್ಲ. ಒಂದು ಕಿಯೋನಿಕ್ಸ್ ಸಂಸ್ಥೆ, ಇನ್ನೊಂದು ಇದೇ ಮೈಸೂರು ಎಲೆಕ್ಟ್ರಿಕಲ್ ಸಂಸ್ಥೆ. ಯಾಕೆ ಅಂತ ಕೇಳಿದ್ರೆ, ಇಷ್ಟರವರೆಗೆ ಆ 2 ಸಂಸ್ಥೆ ಅಧ್ಯಕ್ಷರು ಯಾರಾಗ್ತಿದ್ದರು ಅಂತ ಕೇಳಿದ್ರೆ ಯಾರಾದರೂ ಒಬ್ಬರು ಶಾಸಕರಾಗ್ತಾ ಇದ್ರು, ಅಥವಾ ಯಾರಾದರೂ ಒಬ್ಬರು ಮಂತ್ರಿಗಳಿಗೆ ಅದೊಂದು ಹೆಚ್ಚುವರಿಯಾಗಿ ಆ ಸಂಸ್ಥೆಯನ್ನು ಕೊಡ್ತಾ ಇದ್ರು. ಕಾರ್ಯಕ್ರಮದಲ್ಲಿ ಎಂಇಎಲ್ ಅಧ್ಯಕ್ಷ ಸಂತೋಷ್ ಕುಮಾರ್ ಐಪುಳಿಯಾರ್, ಎಪಿಎಂಸಿ ಮಾಜಿ ಅಧ್ಯಕ್ಷ ಪ್ರಶಾಂತ್ ಕಟ್ಟಿ, ಫಜೀರ್ ಚರ್ಚ್ ಧರ್ಮಗುರು ಸುನಿಲ್ ವೇಗಸ್ ಮತ್ತಿತರರು ಉಪಸ್ಥಿತರಿದ್ದರು. ಆರಿಫ್ ಕಲ್ಕಟ್ಟ, ವಿಪೋ ನ್ಯೂಸ್, ಉಳ್ಳಾಲ.